ಪಠ್ಯ ಪುಸ್ತಕದಲ್ಲಿ ವಿಷಪೂರಿತ ವಿಷಯ ತುಂಬಿಸಿ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇರೋದು ಖಂಡನೀಯ. ಇಂತಹ ವಿಷಯದಲ್ಲಿ ಇಷ್ಟು ಕೇಳು ಮಟ್ಟದ ರಾಜಕೀಯವನ್ನು ನಾನು ಇತಿಹಾಸದಲ್ಲಿ ಕಂಡಿಲ್ಲ ಅಂತ ಮಾಜಿ ಸಚಿವ ಬಿ ರಮಾನಾಥ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂದು ಶಿಕ್ಷಣ ಇಲಾಖೆಯನ್ನೇ ದುರ್ಬಲಗೊಳಿಸುವ ಕಾರ್ಯಕ್ರಮ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಶಿಕ್ಷಕರ ನೇಮಕಾತಿ ಕಡಿತ ಮಾಡ್ತಾ ಇದ್ದಾರೆ. ಶಾಲೆ ಆರಂಭವಾಗಿ ಇಷ್ಟು ದಿನವಾದರೂ ಪರಿಷ್ಕರಣೆ ನೆಪದಲ್ಲಿ ಪಠ್ಯ ಪುಸ್ತಕ ಸಿಗ್ತಾ ಇಲ್ಲ. ಜೊತೆಗೆ ಸರ್ಕಾರ ದಾರ್ಶನಿಕರಾದಂತಹ ಬಸವಣ್ಣ, ನಾರಾಯಣಗುರು, ಅಬ್ಬಕ್ಕ, ಕಯ್ಯಾರ ಇವರನ್ನೆಲ್ಲ ಸೇರಿ ಇವರ ಹೆಸರುಗಳನ್ನು ಕೈಬಿಟ್ಟಿದ್ದಾರೆ. ನಾರಾಯಣ ಗುರುವಿಗೆ ಅವಮಾನ ಮಾಡಿದ್ದು ಬಿಲ್ಲವ ಮಾತ್ರವಲ್ಲ, ಇಡೀ ಸಮುದಾಯಕ್ಕೆ ನೋವಾಗಿದೆ ಅಂತ ಹೇಳಿದರು. ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥನ ಮೇಲೆ ಇಷ್ಟು ಆರೋಪ ಮಾಡಿದ್ರೂ ಕೂಡ ಮಂಗಳೂರಿನಲ್ಲಿ ಸನ್ಮಾನ ಹಮ್ಮಿಕೊಂಡಿರುವುದು ಗಾಯದ ಮೇಲೆ ಉಪ್ಪು ಹಾಕಿದಂತಾಗಿದೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಇಬ್ರಾಹಿಂ ಕೋಡಿಜಾಲ್, ಶಶಿಧರ ಹೆಗ್ಡೆ, ರಕ್ಷಿತ್, ಹರಿನಾಥ್, ಸಲೀಂ, ಪ್ರಕಾಶ್ ಸಾಲಿಯಾನ್, ನವೀನ್ ಡಿಸೋಜ, ಮಮತಾ ಗಟ್ಟಿ, ಶುಭೋದಯ ಆಳ್ವ, ಶಬೀರ್, ನಜೀರ್ ಬಜಾಲ್ ಉಪಸ್ಥಿತರಿದ್ದರು. ನಮ್ಮ ಸರ್ಕಾರ ಇದ್ದಾಗ ಆರಂಭವಾಗುವ ಮೊದಲು ಹೆಚ್ಚಿನ ಪ್ರಮಾಣದಲ್ಲಿ ಪಠ್ಯ ಪುಸ್ತಕಗಳನ್ನು ಶಾಲೆಗೆ ಒದಗಿಸಲಾಗ್ತಿತ್ತು, ಸಮವಸ್ತ್ರವನ್ನು ಒದಗಿಸಲಾಗ್ತಿತ್ತು. ಈಗ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಶಾಲೆ ಪ್ರಾರಂಭವಾದರೂ ಪುಸ್ತಕದ ಪರಿಷ್ಕರಣೆಯ ಒಂದು ನೆಪದಲ್ಲಿ ಪುಸ್ತಕಗಳು ಕೂಡ ಸರಿಯಾಗಿ ವಿತರಣೆ ಆಗ್ತದೆ. ಶಿಕ್ಷಣದ ಮೂಲಭೂತ ವ್ಯವಸ್ಥೆಗಳನ್ನ ಕಡಿಮೆ ಮಾಡಲಾಗ್ತದೆ. ನನಗೆ ರಷ್ಯಾದ ಕ್ರಾಂತಿ ನೆನಪಾಗ್ತದೆ. ಜಾರದೊರೆಗಳು ಆಳ್ವಿಕೆ ಮಾಡ್ತಿದ್ದಂತೆ ರಷ್ಯಾದಲ್ಲಿ. ಜಾರದೊರೆಗಳು ಪ್ರಜೆಗಳಿಗೆ ಶಿಕ್ಷಣ ಕೊಡಬಾರ್ದು, ಶಿಕ್ಷಣ ಪಡೆದ್ರೆ ಅರಸೊತ್ತಿಗೆನ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಕೇವಲ ಅರಸು ಮನೆತನದಲ್ಲಿ ಇದ್ದವರಿಗೆ ಮಾತ್ರ ಶಿಕ್ಷಣ, ಸಾಮಾಜಿಕವಾದ ಎಲ್ಲರಿಗೂ ಕೂಡ ಶಿಕ್ಷಣ ಇಲ್ಲ. ಈಗ ಏನಾಗಿದೆ ಅಂದ್ರೆ, ಸರ್ಕಾರ ದಾರ್ಶನಿಕರ, ಈಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಷಯ ಇರ್ಬೋದು, ಕುವೆಂಪು ಅವರ ವಿಷಯ ಇರ್ಬೋದು, ಅಥವಾ ಬಸವಣ್ಣವರ ವಿಷಯ ಇರ್ಬೋದು, ಅದಕ್ಕಿಂತ ಈಗ ರಾಣಿ ಅಬ್ಬಕ್ಕ ಪೋರ್ಚುಗೀಸರು ಇರುವವರ ಅದರ ಹೆಸರನ್ನು ಕೂಡ ಇಲ್ಲ ಅಂತೇಳಿ ನಾನು ತಿಳ್ಕೊಂಡೆ. ಕಯ್ಯಾರ್ ಕಿಂಜನ್ ಯಾರೇ ಹಾಕಿದ್ರು ನಮ್ಗೆ ಸಂತೋಷ. ಕಯ್ಯಾರ್ ಕಿಂಜನ್ ರೈ ಕೂಡ ಒಬ್ಬ ನಾಡೋಜ, ಗಡಿನಾಡ ಕನ್ನಡ ಸಾಹಿತ್ಯ. ಅವರನ್ನು ಕೂಡ ಓದ್ತಾ ಹೋದ್ರೆ ಬಹಳಷ್ಟು ಜನರ ಹೆಸರನ್ನ ಇವರು ಸಾಮಾಜಿಕ ನ್ಯಾಯದ ಕೆಲಸಗಳು ನಡೆಸ್ತಕ್ಕಂಥ, ಏನು ಕೆಲಸ ಮಾಡ್ತಕ್ಕಂಥ ಕುಲೆ ಅಂತವರನ್ನ ಜೊತೆಯಲ್ಲಿ ಹೆಣ್ಮಕ್ಳನ್ನು